ಮೋಹನ್ ಅವರೇ ನಮಸ್ತೆ ಸರ್. ನಮಸ್ತೆ 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 ಸರ್. ನಮಸ್ತೆ. ಇಡೀ ನಮ್ಮ ತುಳುವ ಜನರು, ಕರಾವಳಿ ಕರ್ನಾಟಕದ ಜನರು ಕಾಯ್ತಾ ಇದ್ದಾರೆ ತಮ್ಮ ಒಂದು ಈ ಮಾತು ಕೇಳಬೇಕು ಅನ್ನೋದು. ಯಾಕೆ ಅಂತ ಬಂದಾಗ ಬಹಳಷ್ಟು ಜನರ ಬಹಳಷ್ಟು ವರ್ಷಗಳ ನಮ್ಗಳ ಕನಸು ತುಳು ಅಧಿಕೃತ ರಾಜ್ಯ ಭಾಷೆ ಆಗುತ್ತೆ, ಎರಡನೇ ಅಧಿಕೃತ ರಾಜ್ಯ ಭಾಷೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗಲೇ ಸಚಿವರು ತಮ್ಮನ್ನ ನೇತೃತ್ವವನ್ನು ವಹಿಸಿದ್ದಾರೆ ಸರ್, ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಎಸ್ ಸರ್, ಮೋಹನ್ ಅವರು ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಅಲ್ಲ, ಈಗ ಈ ಸರ್ಕಾರ ನಿಜವಾಗಿ ಇಂಥ ಒಂದು ಮನಸ್ಸನ್ನು ಮಾಡಿದಕ್ಕಾಗಿ ಸರ್ಕಾರ ಆಗಿರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ನಮ್ಮ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ಬೋದು, ನಮ್ಮ ಎಲ್ಲ ಸಂಸದರು, ಶಾಸಕರು ಅಥವಾ ಇಲಾಖೆಯವರಾಗಿದ್ದಿರ್ಬೋದು, ಇವರು ಇಂಥ ಒಂದು ಅವಕಾಶವನ್ನು ನಮ್ಗೆ ಒಂದು ಅವಕಾಶ ಕೊಟ್ಟದ್ದು ನಾನು ನಿಜವಾಗಿ ಇದಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಯನ್ನು ಅರ್ಪಿಸಬೇಕು. ಯಾಕಂತ ಹೇಳಿದ್ರೆ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇರಲಿ, ಈಗ ನಮ್ಗೊಂದು ಸಮಿತಿಯನ್ನು ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಇದರ ಒಂದು ವರದಿಯನ್ನು ನೀವು ಕೊಡಬೇಕು ಅಂತಲೂ ಹೇಳಿದ್ದಾರೆ. ನಾವು ಇದರ ಬಗ್ಗೆ ಹಲವಾರು ಮೀಟಿಂಗ್ಗಳು ನಡೀತಾ ಇದೆ. ನಾವು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳೊಟ್ಟಿಗೆ ಇದನ್ನೆಲ್ಲ ಮಾತಾಡ್ತಾ ಇದ್ದೇವೆ. ಮಾತಾಡಿಕೊಂಡು ಇನ್ನು 12 ತಾರೀಕಿಂದ 15 ತಾರೀಕಿನ ನಡುವಿನಲ್ಲಿ ನಾವು ಒಂದು ವರದಿಯನ್ನು ಕೊಡಬೇಕು ಅಂತ ಒಂದು ಆಲೋಚನೆ ಮಾಡಿಕೊಂಡು ಇದ್ದೇವೆ. ಇಷ್ಟ ಆಗಿದೆ. ಓಕೆ ಓಕೆ. ಈಗಾಗಲೇ 12ರಿಂದ 15 ತಾರೀಕಿನೊಳಗೆ ವರದಿಯನ್ನು ಕೊಡುವಂತದ್ದು, ತಾರೀಕಿನ ಒಳಗೆ ಒಂದು ವರದಿ ಕೊಡಬೇಕು. ಅದಕ್ಕಿಂತ ಮೊದಲು ನಮ್ಮ ಈ ತುಳುನಾಡಿನ 2000 ವರ್ಷ ಇತಿಹಾಸದಲ್ಲಿ ಬಹಳಷ್ಟು ಕೆಲಸ ಮಾಡಿದವರಿದ್ದಾರೆ, ಹಲವಾರು ಜನರು ಸ್ವರ್ಗಸ್ಥರಾದವರಿದ್ದಾರೆ. ಬಹಳಷ್ಟು ಇದರ ಬಗ್ಗೆ ಹೋರಾಟ ಆಗಿದೆ. ಈಗಲೂ ನಮ್ಮ ಕನ್ನೆದೂರಿನಲ್ಲಿ ಅದೆಷ್ಟೋ ಹೋರಾಟ ಮಾಡಿದವರು ನಮ್ಮ ಕನ್ನೆದೂರಲ್ಲಿ ಇದ್ದಾರೆ. ಹೀಗಿರುವಾಗ ಅವ್ರನ್ನೆಲ್ಲ ಒಮ್ಮೆ ನಾವು ಕರೆದು ಮಾತನಾಡಿದ್ದೇವೆ. ನಾವು ಇನ್ನೊಮ್ಮೆ ಈಗ ನಾಡ್ದು ಪುನಃ 12ನೇ ತಾರೀಕಿನ ದಿವಸ ಪುನಃ ಎಲ್ಲರನ್ನೂ ಕರೆದು ಅವರ ಎದುರಿನಲ್ಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡಿ ಏನೇನೋ ನಾವೆಲ್ಲ ವರದಿ ಕೊಡಬೇಕು ಎಂಬುದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿಕೊಂಡು ಮತ್ತೆ ಕೊಂಡೋಗಿ ನಾವು ಕೊಡುದು. ಎಲ್ಲರ ಪರವಾಗಿ ಕೊಡುವ ಹೊರತು ಇದು ನನ್ನ ಅಥವಾ ನಮ್ಮ ಕಮಿಟಿ ಪರವಾಗಿ ಅಲ್ಲ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡೋಗಿ ಕೊಡಬೇಕು ಅಂತ ನಮಗೆ ಆಶಯ ಇದೆ. ನಿಜ ನಿಜ. ಈ ಬಾರಿ ಸಮಸ್ತ ತುಳುವರಿಗೆ ಒಂದು ನಂಬಿಕೆ, ಹೋಪ್, ಭರವಸೆ ಬಂದಿರುವಂತದ್ದು ಕಾರಣ ಸರ್, ಬಿಕಾಸ್ ಆಫ್ ಯು ಸರ್, ಬಿಕಾಸ್ ಆಫ್ ಯು. ಡಾಕ್ಟರ್ ಎಂ ಮೋಹನ್ ಅವರು ಈ ಒಂದು ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇದರಲ್ಲಿ ತುಳುನಾಡಿನಲ್ಲಿ ಬೇಕಾದಷ್ಟು ಹೋರಾಟಗಳಾಗಿದೆ, ಬೇಕಾದಷ್ಟು ವ್ಯಕ್ತಿಗಳು ಆಗಿದ್ದಾರೆ. ನಮ್ಮ ಇಡೀ ತುಳು ಅಕಾಡೆಮಿಯ 9 ಅಧ್ಯಕ್ಷರುಗಳು ಇದರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಧರ್ಮಾಧಿಕಾರಿ ಅವರು ಹೋರಾಟ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರಂತ, ಓಸ್ಕರ್ ಫೆರ್ನಾಂಡಿಸ್ ಅಂತ, ಜನಾರ್ದನ್ ಪೂಜಾರಿ ಅಂತ, ಬೇರೆ ಬೇರೆ ಈಗ ನಳಿನ್ ಕುಮಾರ್ ಅಂತ ಬಹಳ ಸಂಸದರು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ. ತುಂಬಾ ಎಲ್ಲ ಆಗಿದೆ. ಬೇಕಾದಷ್ಟು ಇವತ್ತು ಕ್ಷೇತ್ರಗಳಲ್ಲಿ ಇವತ್ತು ಇದರ ಹೋರಾಟ ಆಗಿದೆ. ನಾವು ಅದರಲ್ಲಿ ಏನೂ ಅಲ್ಲ, ನಾನು ಏನೂ ಅಲ್ಲ. ಈಗ ಈ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಕೊಟ್ಟಾಗ ನಾವು ಅದನ್ನು ಮಾಡಿಕೊಡ್ಬೇಕಾದ್ದು, ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಮಾಡಿಕೊಡ್ಬೇಕಾದ್ದು ನನ್ನ ಕರ್ತವ್ಯ ಅಷ್ಟೇ ಹೊರತು ನಾನು ಬೇರೆ ಏನಲ್ಲ. ಓಕೆ ಸರ್, ಈಗ ವರದಿ ಅಂತ ಬಂದಾಗ ಸರ್, ಒಂದು ಜನರಲ್ಲಿ ಬಹಳಷ್ಟು ಗೊಂದಲಗಳಿವೆ ಸರ್. ವರದಿ ಅಂತ ಬಂದಾಗ ಸರ್ಕಾರ ಯಾವ ಆಧಾರದ ಮೇಲೆ ಅಧ್ಯಯನವನ್ನ ನಡೆಸಿ ಅಥವಾ ವರದಿಯನ್ನ ಕೇಳ್ತಾ ಇದೆ ಅನ್ನುವಂತ ಪ್ರಶ್ನೆ ಬರುತ್ತೆ ಸರ್. ಈ ಬಗ್ಗೆ ನಮ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ ಸರ್? ಹೇಗೆ? ಇಲ್ಲ ಅಂದ್ರೆ ನೋಡಿ, ಈಗ ಬೇಕಾದಷ್ಟು ನಮಗೆ ವರದಿ ಮಾಡ್ಲಿಕ್ಕೆ ಏನಷ್ಟು ಕಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟ ತನಕ ಆದಂತ ಕೆಲಸಗಳು, ದಾಖಲಾದ ಕೆಲಸಗಳು ಬೇಕಾದಷ್ಟಿದೆ. ಅದು ಎಲ್ಲವನ್ನು ಇಟ್ಟುಕೊಂಡು ನಾವು ವರದಿ ಕೊಡ್ಬೇಕು. ವರದಿಯನ್ನು ಕೊಡುವಾಗ ನಾವು ಅದನ್ನು ಬಹಳಷ್ಟು ಜಾಗರೂಕತೆ ಮಾಡಿ ಒಂದು ಪ್ರಸ್ತಾವನೆಯನ್ನು ಹಾಕಿ ಆಮೇಲೆ ವರದಿಯ ಪೂರ್ಣ ಪಾಠವನ್ನು ಕೊಟ್ಟು ಮತ್ತೆ ಅದಕ್ಕೆ ಬೇಕಾಗುವ ದಾಖಲೆ, ರೆಫರೆನ್ಸ್, ಸಾಕ್ಷಿಗಳನ್ನು ನಾವೆಲ್ಲ ಕೊಡಬೇಕು. ಆಮೇಲೆ ತುಳು ಭಾಷೆಯ ಇದು 2ನೇ ಅಧಿಕೃತ ಭಾಷೆಯಾಗಿ ಘೋಷಣೆ ಆದ್ರೆ ಅದರಿಂದ ಆಗುವ ಲಾಭ, ಇದನ್ನೆಲ್ಲ ನಾವು ಸ್ವಲ್ಪ ಸ್ಪಷ್ಟವಾಗಿ ಅವರಿಗೆ ತಿಳಿಸಬೇಕಾಗ್ತದೆ ಅಷ್ಟೇ. ಅದಕ್ಕಾಗಿ ಬೇಕಾದಷ್ಟು ಆದ ಕೆಲಸಗಳಿದೆ, ಅದನ್ನೆಲ್ಲ ನಾವು ಜೋಡಣೆ ಮಾಡಿಕೊಂಡು ನಾವು ಒಂದು ವರದಿಯನ್ನು ಕೊಡುದು ಅಷ್ಟೇ. ಓಕೆ ಓಕೆ. ಎಸ್ ಸರ್, ಹಾಗಾದ್ರೆ ತಮ್ಗೆ ಈಗ ಸರ್ಕಾರದಿಂದ ಉತ್ತಮ ಸ್ಪಂದನೆ, ಪೂರಕವಾಗಿರುವಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆಯಲ್ಲ ಸರ್? ಹಾಗಾದ್ರೆ ಖಂಡಿತ ಎಲ್ಲಾ ಕಡೆಯಿಂದಲೂ ಇವತ್ತು ನಾನು ನೋಡ್ತಾ ಇದ್ದೇನೆ. ಅದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಒಳ್ಳೆಯ ಒಂದು ಇದು ಬರ್ತಾ ಇದೆ. ಮತ್ತೆ ಇದರಲ್ಲಿ ನ್ಯಾಯ ಉಂಟು. ಯಾಕಂದ್ರೆ ನೋಡಿ, ಈಗ ರಾಜ್ಯದ ಭಾಷೆ ಅದು ನಮ್ಮ ಸಾರ್ವಭೌಮ ಭಾಷೆ, ನಮ್ದೆಲ್ಲರ ಭಾಷೆ, ಅದು ಕನ್ನಡ ಭಾಷೆ. ಅದರಲ್ಲಿ ಒಂದು ಮಾತಿಲ್ಲ, ಬೇರೆ 2 ಮಾತಿಲ್ಲ. ಇದು ಕನ್ನಡ ಭಾಷೆ. ಆದ್ರೆ ನಾವು ಕೇಳುವುದು ಬೇರೆ ರಾಜ್ಯಕ್ಕೆ ಸಿಕ್ಕಿದಾಗೆ, ಹಾಗೆ ನಮ್ಮ ಇದರಲ್ಲೂ ಸಂವಿಧಾನದಲ್ಲೂ ಬರೆದಾಗೆ ನಮ್ಗೆ ಒಂದು ಅಧಿಕೃತ ಭಾಷೆಯಾಗಿ 2ನೇ ಭಾಷೆಯಾಗಿ ನಮ್ಗೊಂದು
ನಮ್ಗೆ ಅಂತ ಅವಕಾಶವನ್ನು ಕೊಡ್ಬೇಕು ಅಂತ ನಾವು ಅವ್ರಲ್ಲಿ ವಿನಂತಿ ಮಾಡಿಕೊಳ್ಳುದು ಅಷ್ಟೇ. ಎಸ್ ಸರ್, ಎಸ್ ಬೇರೆ ರಾಜ್ಯಗಳಲ್ಲೂ ಇದು ಉಂಟು, ಇಲ್ಲ ಅಂತೇನಿಲ್ಲ. ಉದಾಹರಣೆಗೆ ಸಿಕ್ಕಿಂನಂತ ರಾಜ್ಯದಲ್ಲಿ 12 ಭಾಷೆಗಳಿದೆ. ಹಾಗೆ ಇವತ್ತು ನಮ್ಮ ರಾಜ್ಯದಲ್ಲೂ ಒಂದು ಇದನ್ನು ಭಾಷೆ ಕೊಡಿಲ್ಲ. ಇದರಲ್ಲಿ ನಾವು ಎಂದೂ ಕನ್ನಡದ ಭಾಷೆಗೆ ಎದುರಾಗಿ ಮಾಡುವುದಲ್ಲ, ಇದು ಅವರೊಟ್ಟಿಗೆ ಅದು ಹಾಲು ನೀರಿನ ಸಂಬಂಧದ ಹಾಗೆ ನಾವು ಮಾಡುವಂತ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್, ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು, ಜೊತೆಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ.